ಅಯ್ಯಯ್ಯೋ ಮುರಿಯರು ಅವರ ಪ್ರಯತ್ನ ಶಾಬಾಸ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನ್ಯಾನಿ ಮನುಷ್ಯ. ಸೊ ನನಗೇನು ಗೊತ್ತಾ, ಗಾಳಿಪಟ ಆಡ್ಸಕ್ಕೆ ಗೊತ್ತಿಲ್ಲ. ಅಂದರೆ ಚೈಲ್ಡ್ಹುಡ್ಡಲ್ಲಿ ನಾನು ಮಾಡಿರೋ ಗಾಳಿಪಟ ಅಂತೂ ಮೇಲೆ ಹಾರೇ ಇಲ್ಲ. ಬೇರೆಯವ್ರು ಮಾಡಿರೋದನ್ನ ನನಗವ್ರು ಕೊಟ್ಟು ಇಲ್ಲ. ಸೊ ನನಗೆ ಗಾಳಿಪಟ ಆಡ್ಸಕ್ಕೆ ಗೊತ್ತಿಲ್ಲ. ಸೊ ಇವಾಗ ಒಂದ್ಸರಿ ಟ್ರೈ ಮಾಡ್ತೀನಿ. ಸೊ ಇದು ಮಾಡಿರೋದು ಕರೆಕ್ಟ್ ಆಗಿದೆ ಇಲ್ವ ಅಂತ ಗೊತ್ತಿಲ್ಲ. ಅದಕ್ಕೆ ವೀಡಿಯೋ ಗಾಳಿಪಟ ಮಾಡಿರೋದನ್ನ ವೀಡಿಯೋನ ಹಾಕಲ್ಲ, ಡೈರೆಕ್ಟಾಗಿ ಹಾರಿಸೋ ವೀಡಿಯೋನೇ ಮಾಡೋಣ. ನಮ್ಮ ಮನೇಲಿ ಕರೆಕ್ಟಾಗಿ ಜಾಗ ಇಲ್ಲ. ಇವಾಗ ಟ್ರೈ ಮಾಡ್ತೀನಿ. ಇದು ಹಾರಿಲ್ಲ ಅಂತಂದರೆ ನಾಳೆ ದೊಡ್ಡಪ್ಪನ ಮನೆಗೆ ಹೋಗಿ ಹಾರಿಸ್ತೀನಿ. ಡ್ರಿಸಲ್ ಆಗ್ತಾ ಇದೆ. ಸೊ ಕ್ಯಾಮ್ರಾನ ಹೊರಗಡೆ ತರಕ್ಕೆ ಧೈರ್ಯ ಬರ್ತಾ ಇಲ್ಲ. ರಿಸ್ಕ್ ಅಂದರೆ ಇದು ಟೆರೇಸ್, ಇದು ಸ್ವಲ್ಪ ಸ್ಲಿಪ್ ಆದರೂ ಈಗ ಸ್ವಲ್ಪನೇ ಯೂಟ್ಯೂಬಲ್ಲಿ 2 ವೀಡಿಯೋ ನೋಡಬೇಕು. ನಾಳೆ ಟ್ರೈ ಮಾಡೋಣ. ನಾಳೆ ದೊಡ್ಡಪ್ಪನ ಮನೇಲಿ ಟ್ರೈ ಮಾಡೋಣ. ನನಗೆ ಕಸಿನ್ ಇದ್ದಾರೆ, ಕಸಿನ್ ಒಂದ್ಸಲ ಟ್ರೈ ಮಾಡೋಣ. ಏನು ಗೊತ್ತಾ, ನಾನು ಮಾಡಿರೋ ಮಿಸ್ಟೇಕ್ ಅಂದರೆ ಇದು ಥ್ರೆಡ್ನ ಕಟ್ಟಿರೋದು ಕರೆಕ್ಟಾಗಿಲ್ಲ ಅಂತ ಅನ್ಕೋತೀನಿ. ಸೊ ಯಾರಾದರೂ ಗಾಳಿಪಟ ಎಕ್ಸ್ಪರ್ಟ್ ಇದ್ದರೆ ಒಂದು ನನಗೆ ಹೆಂಗೆ ಮಾಡೋದು ಅಂತ ಎಕ್ಸ್ಪ್ಲೇನ್ ಮಾಡಿ ಮಾಡೋಣ. ಇವತ್ತಾಗಲ್ಲ, ಕ್ಯಾನ್ಸಲ್ ಮಾಡೋಣ. ತುಂಬ ಜೋರಾಗಿ ಮಳೆ ಬರ್ತಾ ಇದೆ. ಬಾರಿಶೆ ಬಾರಿಶೆ तेरी आँखों का काजल ना फैले अब कभी भी. खालिब जिंदा होते हैं तो तेरे लिए लिखते हैं. ದೊಡ್ಡಪ್ಪನ ಮನೆಗೆ ಬಂದಿದ್ದೀನಿ ಕೈಟ್ ಬಿಡೋಕ್ಕೆ. ಇಲ್ಲೂ ಆಗೋದು ಡೌಟ್, ಯಾಕಂದರೆ ಮಳೆ ಬರ್ತಾ ಇದೆ, ಏನೂ ಮಾಡೋಕ್ಕಾಗಲ್ಲ. ಸೊ ನೋಡೋಣ. ಆದರೆ ಇಲ್ಲಿ ಟ್ರೈ ಮಾಡ್ತೀನಿ. ಇಲ್ಲ ಅಂತ ಅಂದರೆ ಒಂದು 3 ಮಂತ್ಸ್ ಬಿಟ್ಟು ಇನ್ನೊಂದ್ಸರಿ ಟ್ರೈ ಮಾಡೋಣ. ಸೊ ನಮ್ಮ ಗಾಳಿಪಟ ಹಿಡಿಯುತ್ತಂಡು ರಾಂಡ ಮರ್ಯಾದೆ ಚಿಂಟ ಮೋನಿದ ಜಾರ ಬಂಗ ನಮ್ಮ ಪ್ರೋ ಬೈದೇರು ಓಲು ರಾಪದೇರಿ. ಸ್ಟಾರ್ಟ್ ಪೋಯ್ ಅವಂತೆ ಬಲಿಪೊಡಿ ಈ ಬರೋಡು ಯಾಂದ ಮನೆ ಮುಲ್ ತಾರು ಮಾರೆ ಕೆಸರುಂಡಿ ಯಾರು ಎರಿದೋನ ಗಾಳಿ ಬೋಡಿ ಉಂಟು ಇವತ್ತು ತಂಜನೆ ಪೋಡ ಬಿಡು 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 ಬಲಿಪೋಡ ಫೇಲ್ ಆ ಒಂದಿಜ್ಜಿ ಅದ ಅನ್ಬಿಡ ಗೊತ್ತಿಜ್ಜಿ ಮರ್ಯಾದೆ ಬೋಪುಣ ಪರಿಸ್ಥಿತಿ ಬೈದ ಒಯ್ಪುನಾಗೈತೆ ಒಂಚೊಂಚು ಹೋಗ್ಬಿಡಿ ಹೌದೇ ಅದೇ ಜಸ್ಟ್ ಒಂತೆರದಿಲ್ಲ ಈತ ಒಂತೆಲ್ಲ ರಾಪಣ ಇರಕದೆ ಬಲ್ಲಿನ ಬಿಡೋರ್ಜಿ ಕಾಲು ಇಂಚು 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 ಅನ್ಪ್ಲೆಗೆ ಅಲ್ಲ ಬ್ಯಾಲೆನ್ಸ್ ಆಗ್ಬೋದು ಅಂಡ
ಸ್ವಲ್ಪ ಅರ್ಧ ಒಂದು ಮಣ್ಣು ಐದು ಬಿಟ್ಟು ಬರ್ಸಾತ ವರ್ಷ ಆತು ಸಂಜೆ ಅವು ಇನ್ನು ಕ್ಯಾಮರಾ ಅದನ್ನು ಬರ ನೋಡಲಿ ಕೋಡೆಲ್ಲ ಬೋಡಿ ಜೋಡಿ ಹೊರಿಗಾಗಿ ಬುದಿ ಅಂತ ನೋಡ್ಕೊ ದಿನ ಮಾಡ್ಲತ್ತ ನೋಡ್ಕೊಂಡು ಅಪ್ಪುಜಿ ನಮ್ಮ ಫೈಲಾಯ ದಾದ ಮನ್ಪುನ್ ಪಲ್ಲೆ ಜೀವನನೇ ಇಂಚ ಈ ಸರಿ ನಾನು ನಡೋದು ಈ ಗಿಡನ ಇದು ದೊಡ್ಡಪ್ಪನ ಮನೇಲಿರೋದು ಇದನ್ನ ಮೆಲ್ಲ ಎತ್ತಾಕೊಂಡು ಹೋಗ್ಬೇಕು ಇವಾಗ ಹೋಗುವಾಗ ಇದು ದಾಸವಾಳ ಇದು ಇದರಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ನಾನು ನೆಟ್ಟಲ್ಲಿ ತೆಗೆದು ಹಾಕ್ತೀನಿ ಎರಡು ಟೈಪದು ದಾಸವಾಳ ಇದೆ ಒಂದು ಇದು ರೆಡ್ ಕಲರ್ ಇನ್ನೊಂದು ಅದು ಯಾವುದು ಪಿಂಕಾ ಯಾವುದೋ ಇದೆ ಹಾಂ ಹೆಂಗೆ அந்த அடிடுல அடிடு மறுபுற கட்டினியா அவச்சி ಅವಲತ್ತು ಎಲ್ಲಿ ಅದ ತೋರಬೇಕು ತೋರದ ಅಡಿದ ಅಡಿದು ಇವತ್ತು ನನ್ನ ಫ್ರೆಂಡ್ಸ್ ಯಾರು ಬರಲ್ಲ, ನಾನು ಒಬ್ಬನೇ ಸ್ವಿಮ್ ಮಾಡೋದು. ಅಂದರೆ 10 ಡೇಸಿಂದ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದೆ, ಸೊ ಅವ್ರು ಯಾರೂ ಬಂದಿಲ್ಲ. ನಾನೇನು ಗೊತ್ತು, ಇವಾಗ ಅಮೃತ ವರ್ಷಿಣಿ ಮೂವಿ ನೋಡ್ಬಿಟ್ಟು ಬಂದಿದ್ದು ರಮೇಶದ್ದು. ಸೊ 1997 ರಿಲೀಸ್ ಆಗಿದ್ದು ಆ ಮೂವಿ. ಆ ಟೈಮಲ್ಲಿ ಅಷ್ಟು ಚೆನ್ನಾಗಿರೋ ಸ್ಟೋರಿ ಮಾಡಿದ್ದಾನೆ ಅಂದರೆ ಅಪ್ರಿಷಿಯೇಟ್ ಮಾಡಬೇಕು. ಇವಾಗೆಲ್ಲ ಕಾಮನ್ ಆ ಥರ. 1997 ಒಂಥರ ಚೆನ್ನಾಗಿದೆ. ಆ ಟೈಮಲ್ಲಿ ಹೋಗಿ ನೋಡಿದ್ರೆ ಇದನ್ನು ಹಿಂಗೆ ಹಾಕಿದರೆ ಕರೆಕ್ಟಾಗಿ ಕೇಳಿಸಲ್ಲ, ಬೇರೆ ಒಂದು ವ್ಯವಸ್ಥೆ ಮಾಡಬೇಕು. ಇವಾಗ ಈ ಥರ ಇದರಲ್ಲಿ ಹಾಕ್ಬಿಟ್ಟು ಬಿಡೋಣ, ವೆಯ್ಟ್ ಬ್ಯಾಲೆನ್ಸ್ ಆಗ್ತಿಲ್ಲ, ಒಂದು ಕಡೆ ಸಿಂಕ್ ಆಗ್ತದೆ. ನಮ್ಮ ಬೋಟ್ ಹೋಗ್ತಾ ಇದೆ ನೋಡಿ ಇಲ್ಲಿ. ಲೆಟ್ಸ್ ಪ್ಲೇ ದಿಸ್ ಸಾಂಗ್, ಕನಸಿಂದ ಬಂದ ಹಾಗೆ. ಹೀರೋ ಮೂವಿಲಿ ನನಗೆ ಸಾಂಗ್ಸ್ ಮಾತ್ರ ಎಲ್ಲ ಸೂಪರ್ ಇದೆ. ಅಂಕಲ್ ಬಂದರು, ತೋಟದ ಕೆಲಸ ಮಾಡ್ತಿದ್ದಾರೆ. ಇವಾಗ ನನ್ನ ನೋಡಿ ನಗ್ತಾರೆ ಪಕ್ಕ. ಇಂಜಿನ ವ್ಯವಸ್ಥೆ ಉಂಡಿ? ಇಂಜಿನ ವ್ಯವಸ್ಥೆ ಎಲ್ಲ ತೂತಾರ ಇಂದಿನಾಗ ಉರುವನಾಗ ಕೊಡ್ಚ ಅದು ಅಮ್ಮ ಹೂವಿನ ಪ್ಲಾಸ್ಟಿಕ್ ಬೌಲ್ ಉಂಟತ್ತ ಹೂ ಮುರ್ಕನ ಅಮ್ಮಗೆ ಹೇಳಬೇಕು. ಸ್ಪೀಕರ್ ಮುರ್ಕನ್ ಮುರ್ಕಂದು ಅಂದ್ರೆ ಚಂಡಿ ಅವು ಹಂಗೆ ಮಾಡೋದಿಲ್ಲ ಗಿಡ ಹಂಗೆ ಜಪ್ಪುನ ಇದೆ ಹಂಗೆ ಅಂದ್ರೆ ಮೀನ್ ಜಾರ ಬರ ಸರಿ ನಮ್ಮ ಬಾಡಿ ತೋಜುಂಡಿ ಲಾಟು ಬೋಟು ಬಾಡಿ. ಹೌದಲ್ಲ ಅಲ್ಲಿ ವಿಡಿಯೋ ಅವನು ಕಲ್ಲಿತ್ತು ಮರ ಊರು ಕಲ್ಲು ಉಳ್ಳದು ಲಾಪನ ರುಜಾ ಫುಲ್ ಗೋಲ್ಸಿ ನಿಂದಲೇ ನಾದವನು ಎಂತ ಕಂಪೇನಿ ಅಂತ ಪೂರ ಚಂಡಿ ಹಾಕೊಂಡು ಗೋಲ್ಸಿ ಚಂಡಿ ಅಂತ ಬರ್ಸದ ಒಂದು ವರೆ ಮುರ್ಕಡ ಅವೆಲ್ಲ ಎದುರು ಮುರ್ಕಡಿ ಜಕ್ ರಾವ ತೋಜುನ ಗೋಂಡು ಗೊತ್ತವಜಿ ತೋಜಿನ ಅಡಿಕೆ ಹೊಡೆದು ಕಣಪ ಶಾ ಕಾರಕ್ಕೆ ದಿಕ್ಕೊಂತೀನಿ ಮರಲು ಕಟ್ಟೆ ನನ್ ಬಿಡ ತೋಜುನ ಬತ್ತನ ಮರದುಂಡ ಸಾಬಾಸ್ ಮರ್ಯಾದೆ ಹೇಳಿ ಸ್ವಾಮಿ ದೇವರೇ. ಇದು ಪದ್ಯ ಹೊಟ್ಟ ಪದ್ಯ ಹೊಡ ಬೇಜಾನು ಬ್ಯೂಟಿ ನಗುವಾಗ ಪಿಕ್ಚರ್ ತರ ಬೂರಿ ಏರಿಯೇ ಈತ ಮಿಂಚಿ ಇದೆ ನಮ್ಮ ಲಾವ ಪಾಂಡೆ ರೋಜಿ ಖತರ್ನಾಕ್ ಫ್ಲಿಪ್ ಹಾಕೊಂದುಲ್ಲೇ ರೀ. ಹಾಂ ಲಾಗಿ ಲಾಗಿ ಲಾಗಿಲಿ ಉತ್ತಮ ಹಿಡಿದಗಾರ
ಯಾಬ ಬರಡೆ 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 ಐದು ಸಾವಿರ ಸೈನ್ಲಿ ಬರಡೆ ಲಾಸಿಜಿ. ಹಾಂ, ಎರಡನೇ ಬಾರಿಗೆ ನಮ್ಮ ಲಾವಪ್ಪಣ್ಣನವರ ಪ್ರಯತ್ನ. ಶಾಬಾಸ್ ಹಾಗೆ ಬಾಲ್ಟಿ ಬರಡೆ ಹಾಕಿರತ್ತ ಫಲ್ಟಿ ಬರಡೆ ಬಲ್ಟಿ ಕಪ್ಪದು ಏನೈತೆ ಒಬ್ಬ ಅಡೆಲ್ಲ ತಗೋತಾರ ಶಂಕರ ಅಡ್ಡಿ ಇರುವೆ ಉಲ್ಟಾ ಹಾಕಿರವಣ ಇಂಚ ಪಿರಾವು ಪಿರಾ ಕೊಡ್ತಿ ಮಂಡೆ ಸರ್ ಗೋಡೆ ಅವು ಮುಂಕದೊಳ ನೀರು ಬರ್ತಿ ಬರ್ತಿ ಕರೆಕ್ಟ್ ಆಗು ಅದು ಆಪು ಗೊತ್ತಿತ್ತರಾಗಲಿ ಒಕ್ಕಡೆ ಆಗಿದ್ದು ಮಂಡೆ ತರ್ಬೋದು ಅವು ಅಲ್ಲಿ ಕಲ್ಲಲ್ಲಿ ಕಮ್ಮಕ್ಕೆ ಬರ್ತವಲ್ಲ ಹ್ಞೂ ಹಂಗೆ ಬರ್ತಲ್ಲ ಆಗಿಲ್ಲ ಹ್ಞೂ ನಾವೇ ಫುಲ್ ಇಂಟ್ರೆಸ್ಟ್ ಇಲ್ಲ ಬೇರೆನೇ ಪಾಂಡವ ನಾನು ಇದು ಹಾಂ ಅದು ಎಂತಲೇ ಹಾಂ ಖ್ಯಾತ ಈಜುಪಟ್ಟು ಲಾವಪ್ಪಣ್ಣನವರು ಅಡಿಕೆ ಮರ ಹತ್ತಿ ಹಾರುವ ಪ್ರಯತ್ನದಲ್ಲಿದ್ದಾರೆ. ಇಂದಿನ ಈ ಸಭೆಯಲ್ಲಿ ಸಂಜು ಪಟ್ಲೇರವರು ಹಾಜರಾಗಿರುತ್ತಾರೆ. ಇದು ಎಂಚಲಾಗಿರಿ ನೀರು ಮಾತ್ರ ಬೂರ್ಲಿ ತಿರ್ತಮೂರಿ ಅಣ್ಣ ಬರಲ್ಲ ಎಂಕರಾಟೆ ನೆರಡ್ಬೇಕು. ಹಾಂ ಆಗಲಿ ಎಲ್ಲ ತೂವಲ್ನೇ ಮಾರ ನೀರಿಗೆ ಬುರಿ ಲಾವಣ್ಯ ರೈಸ್ ಜೀರಾ ಈಗ ಸಸಾರ ಅಂತಾನೆ ಅದೇನು ಮಳೆ ಬರ್ತಾ ಇದೆ. ಸೊ ನಾನು ಹೋಗ್ತಾ ಇದ್ದೀನಿ ಮನೆಗೆ. ಇಲ್ಲಾಂದರೆ ಕ್ಯಾಮ್ರಾ ಎಲ್ಲ ಒದ್ದೆ ಆಗುತ್ತೆ, ನಮಗೆ ರಿಕ್ಸ್ ಬೇಡ. ಸಿಗ್ತೀನಿ ನಾನು ಸ್ವಲ್ಪ ಹೊತ್ತಾಗಿ. ಗಾಳಿಪಟನೇನು ಗೊತ್ತಾ, ತುಂಬ ಟ್ರೈ ಮಾಡಿದ್ವಿ ಮೇಲೆ ಹಾರ್ಸೋಕ್ಕೆ, ಆದರೆ ಆಗಿಲ್ಲ. ಒಂದೊಂದು ಸರಿ ನಾವು ಮಾಡಿರೋ ಪ್ಲ್ಯಾನ್ ಸಕ್ಸಸ್ ಆಗೋಲ್ಲ, ಅಂದರೆ ಫೇಲ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಅಂದರೆ ಇವಾಗೇನು ಗೊತ್ತಾ, 30 ಮಿನಿಟ್ಸ್ ಒಂದು ಸರಿ ಮಳೆ ಬರುತ್ತೆ, ಇಲ್ಲಾಂದರೆ ಕಂಟಿನ್ಯೂಸ್ಲಿ ಮಳೆ ಬರುತ್ತೆ. ಮೇ ಬಿ ದ್ಯಾಟ್ ವಾಸ್ ದ ರೀಸನ್ ಇಟ್ ಡಿನ್ ಫ್ಲೈ. ಪರವಾಗಿಲ್ಲ, 3 ಮಂತ್ಸ್ ಬಿಟ್ಟು ಇನ್ನೊಂದು ಸರಿ ಟ್ರೈ ಮಾಡ್ತೀನಿ. ಅಂದರೆ ಲೈಫಲ್ಲಿ ಒಂದು ಸರಿ ನಾನು ಮಾಡಿರೋ ಗಾಳಿಪಟ ಮೇಲೆ ಹಾರಬೇಕು ಅಷ್ಟೇ ನನ್ನ ಆಸೆ. ನೋಡೋಣ ಯಾವಾಗ ಆ ಸುಸಂದರ್ಭ ಒದಗಿ ಬರುತ್ತೆ ಅಂತ. ಇದು ಪಾರಿಜಾತದ ಗಿಡ. ಸೆಕೆಂಡ್ ಅವ್ರ ಥರ್ಡ್ ವೀಡಿಯೋದಲ್ಲಿ ನಾನು ನೆಟ್ಟಿರೋದು ಭಾಸ್ಕರ್ಗೋಸ್ಕರ. ಇದು ದೊಡ್ಡ ಮರ ಆಗುತ್ತೆ ಮೋಸ್ಟ್ಲಿ. ಇವಾಗೇನು ಗೊತ್ತು, ದೊಡ್ಡಪ್ಪನ ಮನೆಯಿಂದ 2 ಗಿಡ ತಂದಿದ್ದೀನಿ, ದಾಸವಾಳ. ಇಲ್ಲಿ ಒಂದು ರೆಡ್ ಕಲರ್ ಇದೆ, ಇನ್ನೊಂದು ಇದು ಯಾವುದು ಪಿಂಕಾ ಆರೆಂಜ್ ಯಾವುದೋ ಇದೆ, ಯಾವುದೋ ಒಂದು ಕಲರ್ ಇದೆ. ಆ್ಯಕ್ಚುಲಿ ಇದು ಮನೇಲಿ ಬೇಜಾನಿದೆ, ಆದರೆ ಈ ಕಲರ್ ಮನೇಲಿಲ್ಲ, ಅದಕ್ಕೋಸ್ಕರ ತಂದಿರೋದು. ಆ್ಯಕ್ಚುಲಿ ಇದ್ರೇನು ಗೊತ್ತಾ, ದಾಸವಾಳದಲ್ಲಿ ಏನು ಗೊತ್ತಾ, ಇದರ ಲೀಫು ಯೂಸ್ ಆಗುತ್ತೆ, ಇದರ ಫ್ಲವರು ಯೂಸ್ ಆಗುತ್ತೆ. ಅಂದರೆ ಎರಡರಲ್ಲೂ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತಾರೆ. ಇಲ್ಲೇನು ಹೇಳೋ ದೊಡ್ಡ ವಿಷಯ ಏನಿಲ್ಲ. ಓ, ಈ ಗಿಡ ಇದೆಲ್ಲ, ಇದಕ್ಕೆ ಹಾಕಿರಿ ಅಂತಾರೆ. ಇದಕ್ಕೆ ಕನ್ನಡದಲ್ಲಿ ಏನು ಹೊರಡಿದೆ ಅಂತ ನನಗೆ ಗೊತ್ತಿಲ್ಲ. ಇದು ಇವಾಗ ನನ್ನ ಕಾಲಿಗೆ ಟಚ್ ಆಯಿತು, ಆಗ್ತಿಲ್ಲ, ಹೆವಿ ಇಚ್ಚಿಂಗ್. ಸೊ ಇವಾಗ ದಾಸವಾಳ ಗಿಡ ನೆಟ್ಟಾಯಿತು. ದೊಡ್ಡಪ್ಪನ ಮನೆಗೆ ಹೋಗಿತ್ತು, ಸಡನ್ನಾಗಿ ಒಂದು ಪಿಂಕ್ ಕಲರ್ ದಾಸವಾಳ ನೋಡಿದಾಗ ಖುಷಿ ಆಯಿತು. ಅದಕ್ಕೆ ಅದನ್ನಲ್ಲೇ ಕಟ್ ಮಾಡಿ ತೊಗೊಂಬಂದೆ. ಸೊ ಇದು ಯಾರೂ ಕಾಮೆಂಟ್ ಮಾಡಿರಲಿಲ್ಲ, ನಾನು ನನಗೋಸ್ಕರನೇ ನೆಟ್ಟಿರೋದು. ಅಷ್ಟೇ. ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ಗಿಡ ನೆಡಬೇಕು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ಅದನ್ನೇ ನೆಡಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಇನ್ನೇನು, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಸಿ. ಡೂ ವಾಟ್ ಮೇಕ್ಸ್ ಯು ಹ್ಯಾಪಿ. ಬಾಯ್, ಜೈ.